ತುಳುನಾಡಿನ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯ ಹಾಗೂ ಬಿಲ್ಲವ ಸಮುದಾಯದ ಹಿರಿಯ ಮುಖಂಡ ಜನಾರ್ದನ ಪೂಜಾರಿಯವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿ ಅವರ ಹೇಳಿಕೆಯನ್ನ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಮೂಡಬಿದ್ರೆ ಖಂಡಿಸಿದ್ದಾರೆ. ಜಗದೀಶ್ ಅಧಿಕಾರಿ ಒಂದು ಇವತ್ತು ಮಾಧ್ಯಮದಲ್ಲಿ ಮತ್ತು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಜಗದೀಶ್ ಅಧಿಕಾರಿ ಅವರು ಈಗ ಜಿಲ್ಲಾ ಉಪಾಧ್ಯಕ್ಷರಲ್ಲ, ಕಳೆದ ಅವಧಿಯಲ್ಲಿ ಅವರು ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದರು. ಈ ಬಾರಿ ಅವರು ಜಿಲ್ಲಾ ಸಮಿತಿಯ ವಿಶೇಷ ಆಹ್ವಾನಿತರು ಮತ್ತು ಯಾವುದೇ ರೀತಿಯ ಹುದ್ದೆ ಅವರಿಗಿಲ್ಲ. ಆದರೂ ಅವರು ಮಾಡಿದ ಹೇಳಿಕೆ, ಅವರು ಕೊಟ್ಟಿರುವಂಥ ಅವರು ಆಡಿದಂಥ ಮಾತುಗಳು, ಇದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದ ಮುಖಾಂತರ ಎಲ್ಲ ಗಮನಿಸಿದ್ದೇನೆ. ನಿನ್ನೆ ಅವರಿಗೆ ನೋಟಿಸ್ ಕೊಟ್ಟಿದ್ದೇನೆ. ಅದಕ್ಕೆ ಸೃಷ್ಟೀಕರಣ ಕೊಡಬೇಕು ಒಂದು. ಎರಡನೇದ್ದು, ಯಾವುದೇ ಒಂದು ಸಮುದಾಯದ ಬಗ್ಗೆ ಅಥವಾ ಇತಿಹಾಸ ಪುರುಷರ ಬಗ್ಗೆ ಅಥವಾ ಸಮುದಾಯದ ಮುಖಂಡರ ಬಗ್ಗೆ ಮಾತಾಡುವುದನ್ನು BJP ಸಹಿಸುವುದಿಲ್ಲ. ಆದರೆ ಅವರ ಒಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಕಂಡಾಗ KP ಜಗದೀಶ್ ಅಧಿಕಾರಿ ಅವರು ಮಾತಾಡಿದಲ್ಲಿ ಶಬ್ದಗಳಲ್ಲಿ ಅವಹೇಳನಕಾರಿಯಾಗಿ ಕಂಡುಬಂದಿದೆ. ಅದನ್ನು ನಾವು ಖಂಡಿಸಿದ್ದೇವೆ. ಅವರಿಗೆ ನೋಟಿಸ್ ಕೊಟ್ಟಿದ್ದೇನೆ. ಅವರು ಸಾಮೂಹಿಕವಾಗಿ ಬಿಲ್ಲವ ಸಮಾಜದ ಕ್ಷಮೆಯನ್ನು ಯಾಚಿಸಬೇಕು ಅಂತ ನೋಟಿಸಲ್ಲಿ ಕೊಟ್ಟಿದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೀತೇನೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ನೋಡ್ತೇನೆ ಏನು ಮಾಡಿದ್ದಾರೆ.